ಹೊಸ ಹೊಸ ಹುಡುಗರು ವರ್ಷದಿಂದ ವರ್ಷಕ್ಕೆ ಹೋಗುವಾಗ 16-18 ವರ್ಷ ಪ್ರಾಯದಂತ ಹುಡುಗರನ್ನ ಒಟ್ಟು ಸೇರಿಸಿಕೊಂಡು ಆ ಒಂದು ಗ್ರಾಮದಲ್ಲಿರುವಂತಹ ಎಲ್ಲ ಜಾತಿ ಧರ್ಮ ವರ್ಗದವರನ್ನ ಅಲ್ಲಿ ಆ ಹುಡುಗರನ್ನು ಒಟ್ಟು ಸೇರಿಸಿಕೊಂಡು ಒಂದು ಕ್ರೀಡೆಯ ಮೂಲಕ ಒಂದು ಸಿಟಿ ಭಾಗದಲ್ಲಿ ನಮ್ಮ ಕಿಲ್ಲೆ ಮೈದಾನದಲ್ಲಿ ನಡೆಸುವ ಒಂದು ಕ್ರಿಕೆಟ್ ಪಂದ್ಯಾಕೂಟ, ಅದು ಅಲ್ಲಿ ಹುಡುಗರು ಪೇಟೆ ಕಪ್ಪು ಎಂಬ ಒಂದು ಕ್ರೀಡಾಕೂಟ ಈ ಅಮರ್ ಅಕ್ಬರ್ ಅಂತೋನಿ 6 ದಿವಸಗಳ ಈ ಒಂದು ಕ್ರೀಡಾಕೂಟದಲ್ಲಿ ನಡೀತಾ ಇದೆ. ಪ್ರಥಮವಾಗಿ 2 ದಿವಸಗಳ ಕ್ರೀಡಾಕೂಟ ಅದಾಗಿರ್ತದೆ. ಅದರ ನಂತರ ವಿವಿಧ ಇಲಾಖೆಗಳನ್ನ ಒಟ್ಟು ಸೇರಿಸಿಕೊಂಡು ಕಳೆದ 14 ವರ್ಷಗಳಿಂದ ಮಾಡ್ತಾ ಇರತಕ್ಕಂಥ ಅಂಡರ್ ಆರ್ಮರ್ ಕ್ರೀಡಾಕೂಟ, ಪೊಲೀಸ್ 11, ಲಾಯರ್ 11, ಪ್ರೆಸ್ ಕ್ಲಬ್ 11, ಮತ್ತೆ ನಗರಸಭೆ 11 ಮತ್ತೆ ಸಂಬಂಧಪಟ್ಟ ವಿವಿಧ ಇಲಾಖೆಗಳನ್ನು ಒಟ್ಟು ಸೇರಿಸಿಕೊಂಡು ಒಂದು 12 ತಂಡಗಳನ್ನು ಒಳಗೊಂಡಂತಹ ಒಂದು ಕ್ರೀಡಾಕೂಟ ಇದರಲ್ಲಿ ನಡೀತಾ ಇದೆ. ಅದರ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅಂಡರ್ ಆರ್ಮರ್ ಕ್ರೀಡಾಪಟುಗಳನ್ನು ಒಟ್ಟು ಸೇರಿಸುವಂತಹ ಅಮರ್ ಅಕ್ಬರ್ ಅಂತೋನಿ ರೋಲಿಂಗ್ ಟ್ರೋಫಿ ಕೂಡ ಈ ಒಂದು ಪಂದ್ಯಾಕೂಟದಲ್ಲಿ 6 ದಿವಸಗಳ ಆಟದಲ್ಲಿ ನಡೀತಾ ಇದೆ. ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರುವಂತಹ ನಿರೀಕ್ಷೆ ಇದೆ. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ, ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.